ನಮಸ್ಕಾರ ಫ್ರೆಂಡ್ಸ್, ಇವತ್ತು ಮಾಡೋಣ ಮೊಟ್ಟೆ ಇಡ್ಲಿ. ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಈಗ ಅದಕ್ಕೆ ಬೇಕಾದ ಸಾಮಾನನ್ನು ನೋಡೋಣ. ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು, ಕ್ಯಾಪ್ಸಿಕಮ್ ಸಣ್ಣಗೆ ಹೆಚ್ಚಿದ್ದು, ನಾನಿಲ್ಲಿ 3 ಕಲರ್ನ ಕ್ಯಾಪ್ಸಿಕಮನ್ನು ತಗೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿದ್ದು, ಕರಿಮೆಣಸಿನ ಹುಡಿ. ಇಲ್ಲಿ ನಾನು ಮೊಟ್ಟೆಯನ್ನು ಹುರಿದು ಇಡ್ಲಿ ಮೌಲ್ಡಿಗೆ ಹಾಕ್ತಾ ಇದ್ದೇನೆ. ನಾನಿಲ್ಲಿ 4 ಮೊಟ್ಟೆಯನ್ನು ತಗೊಂಡಿದ್ದೇನೆ. ಮೊಟ್ಟೆಯನ್ನು ಹುರಿದು ಹಾಕುವಾಗ ಜಾಗ್ರತೆಯಿಂದ ಹಾಕ್ಕೊಳ್ಬೇಕು. ನಿಮಗೆ ಒಂದು ವೇಳೆ ಜಾಸ್ತಿ ಮೊಟ್ಟೆ ಬೇಕಿದ್ದರೆ ಜಾಸ್ತಿ ಮೊಟ್ಟೆ ತಗೊಳ್ಳಿ. ಈಗ ಕರಿಮೆಣಸಿನ ಹುಡಿಯನ್ನು ಹಾಕ್ತಾ ಇದ್ದೇನೆ. ಕರಿಮೆಣಸಿನ ಹುಡಿ ನಿಮಗೆ ಖಾರಕ್ಕೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದರೆ ಆಯಿತು. ಕರಿಮೆಣಸಿನ ಹುಡಿಯನ್ನು ಯೂಸ್ ಮಾಡದವರು ಮೆಣಸಿನ ಹುಡಿಯನ್ನು ಕೂಡ ಇಲ್ಲಿ ಹಾಕ್ಕೊಳ್ಬೋದು. ಈಗ ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕಿದರೆ ಆಯಿತು. ಹೀಗೆ ಮಾಡಿ ಮೊಟ್ಟೆಯನ್ನು ಬೇಯಿಸೋದರಿಂದ ಮೊಟ್ಟೆ ಚೆನ್ನಾಗಿ ರುಚಿಯಾಗಿ ಬರುತ್ತೆ. ಮೊಟ್ಟೆಯನ್ನು ಬೇಯಲಿಕ್ಕೆ ಇಡುವಾಗ ಜಾಗ್ರತೆಯಿಂದ ಇಡಬೇಕು, ಅದು ನೀರಿಗೆ ಬೀಳಬಾರ್ದು. ಈಗ ನೀರು ಕುದಿ ಬಂದಿದೆ. ಮೊಟ್ಟೆಯನ್ನು ನಾನಿಲ್ಲಿ ಜಾಗ್ರತೆಯಿಂದ ಇಡ್ತಾ ಇದ್ದೇನೆ. ಮೊಟ್ಟೆ ನೀರಿಗೆ ಬೀಳದಾಗೆ ಇಲ್ಲಿ ಇಡಬೇಕು ನಾವು. ಈಗ ಲಿಡ್ ಮುಚ್ಚಿ ಇದನ್ನು ಬೇಯಲಿಕ್ಕೆ ಬಿಡೋಣ. ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲಿಟ್ಟು 5 ನಿಮಿಷದ ಹೊತ್ತು ಇದನ್ನು ಬೇಯಿಸಿದರೆ ಸಾಕು. 5 ನಿಮಿಷದ ನಂತರ ನಾನಿಲ್ಲಿ ಲಿಡ್ಡನ್ನು ಓಪನ್ ಮಾಡ್ತಾ ಇದ್ದೇನೆ. ಮೊಟ್ಟೆಯನ್ನು ಜಾಸ್ತಿ ಹೊತ್ತು ಬೇಯಿಸುವುದರಿಂದ ಮೊಟ್ಟೆ ಗಟ್ಟಿಯಾಗಿ ಬರುತ್ತೆ. ಗ್ಯಾಸನ್ನು ಆಫ್ ಮಾಡಿದ್ದೇನೆ. ಇದನ್ನು ತಣ್ಣಗಾಗಲು ಬಿಡೋಣ. ಈಗ ಇಡ್ಲಿ ತಣ್ಣಗಾಗಿದೆ. ಇದನ್ನು ಮೆಲ್ಲನೆ ಈಗ ಮೌಲ್ಡಿನಿಂದ ನಾವು ತೆಗೆಯಬೇಕು. ಇಡ್ಲಿ ಕಟ್ಟಾಗದ ರೀತಿಯಲ್ಲಿ ನಾವೀಗ ಎಗ್ ಇಡ್ಲಿಯನ್ನು ತೆಗಿಬೇಕು. ನಾನಿಲ್ಲಿ 1 ಇಡ್ಲಿಯನ್ನು ತೆಗೆದು ತೋರಿಸ್ತಾ ಇದ್ದೇನೆ. ಹೀಗೇ ಎಲ್ಲ ಇಡ್ಲಿಯನ್ನು ತೆಗಿಬೇಕು. ಈಗ ಇದನ್ನು ಪ್ಲೇಟಿಗೆ ಹಾಕೋಣ. ಉಳಿದ ಇಡ್ಲಿಯನ್ನು ಕೂಡ ಹೀಗೇ ತೆಗೆಯೋಣ. ಇಡ್ಲಿ ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ಜಾಸ್ತಿ ಹೊತ್ತು ಬೇಯಿಸಿದರೆ ಇಡ್ಲಿ ಗಟ್ಟಿಯಾಗಿ ಬರುತ್ತೆ. ಮೊಟ್ಟೆಯನ್ನು ಇಷ್ಟಪಡುವವರು ಈ ಇಡ್ಲಿಯನ್ನು ಕೂಡ ಇಷ್ಟಪಡ್ತಾರೆ. ಹೀಗೇ ನಾನು ಎಲ್ಲ ಇಡ್ಲಿಯನ್ನು ತೆಗೆದಿದ್ದೇನೆ. ಈಗ ಇದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನಿಮಗೆ. ನೋಡಿ, ನಾನು ಈಗ ತಿರುಗಿಸಿ ಕೂಡ ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಈಗ ಒಂದು ಪ್ಯಾನ್ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ತಾ ಇದ್ದೇನೆ. ಎಣ್ಣೆ ಬಿಸಿಯಾದ ನಂತರ ಸ್ವಲ್ಪ ಜೀರಿಗೆ ಹಾಕ್ಕೊಳ್ಬೇಕು. ಈಗ ಈರುಳ್ಳಿ ಹಾಕ್ತಾ ಇದ್ದೇನೆ. ಬೆಲ್ ಪೆಪ್ಪರ್ ಹಾಕ್ತಾ ಇದ್ದೇನೆ. ನಾನಿಲ್ಲಿ 3 ಕಲರ್ನ ಬೆಲ್ ಪೆಪ್ಪರನ್ನು ತಗೊಂಡಿದ್ದೇನೆ, ಅಥವಾ ಕ್ಯಾಪ್ಸಿಕಮ್ ಅಂತ ಕೂಡ ಇದಕ್ಕೆ ಹೇಳ್ತಾರೆ. ಇದನ್ನು ಸ್ವಲ್ಪ ಹೊತ್ತು ಎಣ್ಣೆಯಲ್ಲಿ ಹುರ್ಕೊಳ್ಬೇಕು. ಜಾಸ್ತಿ ಹೊತ್ತೇನು ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಹೊತ್ತು ಹುರ್ಕೊಂಡ್ರೆ ಸಾಕು. ಉಪ್ಪು ಹಾಕ್ತಾ ಇದ್ದೇನೆ. ಉಪ್ಪು ರುಚಿಗೆ ಸ್ವಲ್ಪ ಹಾಕಿದರೆ ಸಾಕು. ಕರಿಮೆಣಸಿನ ಹುಡಿ ಹಾಕ್ತಾ ಇದ್ದೇನೆ. ಈಗ ಪುನಃ ಇದನ್ನು ಹುರ್ಕೊಳ್ಬೇಕು. ಈಗ ಬೆಲ್ ಪೆಪ್ಪರನ್ನು ಹುರ್ಕೊಂಡಾಗಿದೆ. ಇದರಲ್ಲಿ ಅರ್ಧ ಬೆಲ್ ಪೆಪ್ಪರನ್ನು ನಾವೀಗ ಬೇರೆಯೇ ಇಡಬೇಕು. ಉಪ್ಪು ಹಾಕುವಾಗ ಜಾಸ್ತಿ ಉಪ್ಪು ಹಾಕೋದು ಬೇಡ, ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ನಾವು ಆಗಲೇ ಇಡ್ಲಿಗೆ ಉಪ್ಪನ್ನು ಹಾಕಿದ್ದೇವೆ, ಅದಕ್ಕಾಗಿ ಸ್ವಲ್ಪ ಉಪ್ಪು ಹಾಕಿದರೆ ಸಾಕು. ಈಗ ಇಡ್ಲಿಯನ್ನು ಫ್ರೈ ಮಾಡಲಿಕ್ಕೆ ಇಡ್ತಾ ಇದ್ದೇನೆ. ನಾವಿಲ್ಲಿ ಸ್ವಲ್ಪ ಹೊತ್ತು ಎಗ್ ಇಡ್ಲಿಯನ್ನು ಫ್ರೈ ಮಾಡಿಕೊಳ್ಬೇಕು. 1-2 ನಿಮಿಷದ ಹೊತ್ತು ಇದನ್ನು ಫ್ರೈ ಮಾಡಿದರೆ ಸಾಕು. ಈಗ ಇಡ್ಲಿಯನ್ನು ಮಗುಚಿ ಹಾಕ್ತಾ ಇದ್ದೇನೆ. ಮಗುಚಿ ಹಾಕುವಾಗ ಮೆಲ್ಲನೆ ಮಗುಚಿ ಹಾಕಿದರೆ ಆಯಿತು. ಮಗುಚಿ ಹಾಕಿದ ನಂತರ ಕೂಡ 1-2 ನಿಮಿಷದ ಹೊತ್ತು ಇದನ್ನು ಫ್ರೈ ಮಾಡಿದರೆ ಆಯಿತು. ಈ ಇಡ್ಲಿ ಮಕ್ಕಳಿಗೆಲ್ಲ ತುಂಬಾ ಇಷ್ಟ ಆಗುತ್ತೆ. ಮಕ್ಕಳಿಗೆ ಮಾಡಿ ಕೊಡುವಾಗ ಸ್ವಲ್ಪ ಖಾರ ಕಡಿಮೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ಹುರ್ಕೊಂಡಿರುವ ಬೆಲ್ ಪೆಪ್ಪರನ್ನು ನಾನು ಹಾಕ್ತಾ ಇದ್ದೇನೆ. ನಾವು ಆಗಲೇ ಹುರ್ಕೊಂಡು ತೆಗೆದಿಟ್ಟಿರುವ ಬೆಲ್ ಪೆಪ್ಪರನ್ನು ನಾನಿಲ್ಲಿ ಹಾಕ್ಕೊಳ್ತಾ ಇದ್ದೇನೆ. ಮೊಟ್ಟೆಯನ್ನು ಇಷ್ಟಪಡುವವರಿಗೆ ಈ ಇಡ್ಲಿ ತುಂಬಾ ಇಷ್ಟ ಆಗುತ್ತೆ. ಈಗ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಮೊಟ್ಟೆಯನ್ನು ಫ್ರೈ ಮಾಡುವಾಗ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಫ್ರೈ ಮಾಡಿಕೊಳ್ಬೇಕು. ಈಗ ಮೊಟ್ಟೆ ಫ್ರೈ ಆಗಿದೆ. ಅದನ್ನು ಪ್ಲೇಟಿಗೆ ಹಾಕೋಣ. ನೋಡಿ, ಎಗ್ ಇಡ್ಲಿ ಎಷ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ ಅಂತ. ಹೇಗೆ ಉಂಟಂತ ಕಮೆಂಟು ಮಾಡಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ಥ್ಯಾಂಕ್ ಯು.